ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪಕ್ಕದ ಅಂದರೆ ನೆರೆಯ ರಾಜ್ಯ ಕೇರಳದಲ್ಲಿ ಚುನಾವಣೆಯ ಕಾವು ಏರುತ್ತಿದೆ. ಈ ಬಾರಿ ಶತಾಯಗತಾಯ ಪ್ರಯತ್ನ ಮಾಡಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಎನ್ನುವಂತಹ ಒಂದು ಪಣವನ್ನು ತೊಟ್ಟಿದೆ NDA ನೇತೃತ್ವದ ಆ ಒಂದು ಪಕ್ಷ. ಈ NDA ಅಭ್ಯರ್ಥಿಯಾಗಿ ಕಾಸರಗೋಡಿನ ಅಭ್ಯರ್ಥಿಯಾಗಿ ಇರುವವರು ಅಶ್ವಿನಿ ML ಅವರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಿದರು, ಒಂದು ತುರುಸಿನ ಸ್ಪರ್ಧೆಯನ್ನು ನೀಡಿದರು, ಆದರೂ ಕೂಡ ಯಶಸ್ಸನ್ನು ಕಾಣಲಿಲ್ಲ. ಆದರೆ ಈ ಬಾರಿ ಖಂಡಿತವಾಗಿ ಯಶಸ್ಸನ್ನು ಕಾಣ್ತೇವೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಅಶ್ವಿನಿ ML ಅವರ ಮುಂದೆ ಎ ಅನ್ನುವಂಥ ಶಬ್ದ ಸೇರ್ತದೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಅಂದರೆ ಅಶ್ವಿನಿ MLA ಆಗ್ತಾರಾ ಅನ್ನೋದು ಸದ್ಯದ ಕುತೂಹಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ವಿಶೇಷ ಅತಿಥಿಯಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಟಿವಿ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಥ್ಯಾಂಕ್ ಯು. ಒಂದು ಪ್ರತಿಷ್ಠೆಯ ಕಣ ಇದು. BJPಯ ಮಟ್ಟಿಗೆ ಇಷ್ಟರವರೆಗೆ ಒಂದು ರೀತಿಯ ಕಬ್ಬಿಣದ ಕಡಲೆಯಾಗಿತ್ತು. ಈ ಬಾರಿ ಪರಿಸ್ಥಿತಿ ಬಹಳಷ್ಟು ಬದಲಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ BJP ಗೆಲುವನ್ನು ಕೂಡ ಕಾಣ್ತಾ ಇದೆ ಬೇರೆ ಚುನಾವಣೆಗಳಲ್ಲಿ. ಹಾಗಾಗಿ ಈ ಚುನಾವಣೆ ನಿಮಗೆ ಗೆಲುವಿನ ಸಾಧ್ಯತೆ ಎಷ್ಟು? ಖಂಡಿತವಾಗ್ಲೂ ಈ ಸಲ ಒಂದು ಒಳ್ಳೆಯ ಚೇಂಜ್ ಕೇರಳದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಬಿಕಾಸ್ ನರೇಂದ್ರ ಮೋದಿಜಿ ಅವರ ಒಂದು ವಿಷನ್ ಇದೆಯಲ್ಲ, ವಿಕಸಿತ ಭಾರತ ಅಂತ ಹೇಳುವಂಥ ವಿಷನ್ ಅನ್ನ ಕೇರಳಕ್ಕೆ ಕೂಡ ತಂದು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಕೇರಳದಲ್ಲಿ ಒಂದೇ ಒಂದು BJP MLA ಇಲ್ಲದಿದ್ರು ಕೂಡ ನಮಗೆ ಒಂದು ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ. ಅದು ಮಂಗಳೂರಿನಲ್ಲಿ ಕೂಡ ಇಲ್ಲ. ಅಷ್ಟು ಒಳ್ಳೆಯ ಬಹುಶಃ ದೇಶಕ್ಕೆ ಮಾದರಿಯಾದಂತ ಒಂದು. ಸೊ ಅಷ್ಟೊಂದು ಒಳ್ಳೆಯ ನ್ಯಾಷನಲ್ ಹೈವೇನ ನಮಗೆ ಕೊಟ್ಟಿದ್ದಾರೆ. ಒಂದೇ ಬರ ಟ್ರೈನ್ಗಳನ್ನ ಕೊಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ಗಳನ್ನ ಅಪ್ಗ್ರೇಡೇಷನ್ ಮಾಡಿಸ್ತಾ ಇದ್ದಾರೆ. ಕಾಸರಗೋಡಿಂದ ಹಿಡಿದು ಟ್ರಿವಾಂಡ್ರಮ್ ತನಕ ಆಗ್ತಾ ಉಂಟು. ಅದರಲ್ಲಿ ನಮ್ಮ ಕಾಸರಗೋಡಿನ ರೈಲ್ವೆ ಸ್ಟೇಷನ್ ನೋಡಿದ್ರೆ ಈಗ ಅದು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳುವಂಥ ಕನ್ಫ್ಯೂಷನ್. ಅಂದ್ರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಡ್ರಾಸ್ಟಿಕ್ ಚೇಂಜಸ್ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಅದೇನು ವಿಕಸಿತ ಭಾರತ ಅಂತ ಹೇಳುವಂಥ ವಿಷನ್ ಅನ್ನ ಅವರು ಯಾವ ರಾಜ್ಯಗಳಿಗೂ ಕೂಡ ಭೇದ ಭಾವ ಮಾಡದೆ ಒಂದೇ ರೀತಿಯಲ್ಲಿ ಕಾಣುವಂಥದ್ದು ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ಸಲ ಕಾಸರಗೋಡನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆಗೋಸ್ಕರ, ಕೇರಳ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ BJPಯಿಂದ ಅಭ್ಯರ್ಥಿಗಳು ಗೆದ್ದು ಬಂದ್ರೆ ಮಾತ್ರ ಅದು ಸಾಧ್ಯ ಇದೆ ಅಂತ ಹೇಳಿ ಜನರಿಗೆ ಗೊತ್ತಿರುವ ಕಾರಣ ಈ ಸಲ ಒಂದು ಡ್ರಾಸ್ಟಿಕ್ ಆದಂಥ ಚೇಂಜಸ್ ನಾವು ಕೇರಳ ಪೊಲಿಟಿಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ತಾವು ಸ್ಪರ್ಧೆ ಮಾಡ್ತಾ ಇರುವಂತಹ ಈ ಕಾಸರಗೋಡು ವಿಧಾನಸಭಾ ಕ್ಷೇತ್ರವನ್ನು ಗಮನಿಸಿದಾಗ ಕಳೆದ 3 ಅವಧಿಗಳಲ್ಲಿ NA ನೆಲ್ಲಿಕುನ್ನವರು ಅವರೇ ಶಾಸಕರಾಗಿ ಮುಂದುವರಿದಿದ್ದಾರೆ. ಆದರೆ ಒಂದು ಇತಿಹಾಸವನ್ನು ನೋಡಿದಾಗ 2011ರಲ್ಲಿ ಜಯಲಕ್ಷ್ಮಿ ಭಟ್ ಅವರು BJP ಅಂದರೆ NDA ಅಭ್ಯರ್ಥಿಯಾಗಿದ್ದರು. ಸರಿಸುಮಾರು 9,500-10,000 ಮತಗಳ ಅಂತರದಿಂದ ಸೋಲನ್ನು ಕಾಣ್ತಾರೆ. ಆ ಬಳಿಕ ರವೀಶ್ ತಂತ್ರಿ ಅವರು ಆ ಅಂತರವನ್ನು ಮತ್ತೆ ಕಡಿಮೆಗೊಳಿಸ್ತಾರೆ. 8,000-9,000 ಆ ಒಂದು ಅಂತರ ಇತ್ತು. ಆದರೆ ನಂತರದ ಚುನಾವಣೆ 2021ರಲ್ಲಿ ಶ್ರೀಕಾಂತ್ ನ್ಯಾಯವಾದಿ ಸ್ವಲ್ಪ ಗೆಲುವಿನ ಸೋಲಿನ ಅಂತರ 12,900 ಆಯಿತು. ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕಾಸರಗೋಡು ಅಸೆಂಬ್ಲಿಯಿಂದ ಒಂದು BJPಯ MLA ಗೆದ್ದು ಕೇರಳದ ವಿಧಾನಸಭೆಗೆ ಹೋಗ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ವಿಕಸಿತ ಕಾಸರಗೋಡು ಅಂತ ಹೇಳುವಂಥ ವಿಷನ್ ಅನ್ನ ಇಟ್ಟುಕೊಂಡು ನಾನು ಕಳೆದ ಒಂದು MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆದ ನಂತರ ನಾನು ಸತತವಾಗಿ ಜನರ ಎಡೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು. ಖಂಡಿತ ತಾವೊಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು. ಹಾಗಾಗಿ ಪ್ರಧಾನಮಂತ್ರಿಯವರು ಮಾಡಿರುವಂತಹ ಕೆಲಸಗಳು ಅಥವಾ ಕೇಂದ್ರ ಸರ್ಕಾರದ ಕೆಲಸಗಳು ಖಂಡಿತವಾಗಿ ಅದು ಪೂರಕವಾಗಿರ್ಬೋದು. ಆದರೆ ಆ ಒಂದು ಪ್ರಾದೇಶಿಕವಾದಂತಹ ಹಿನ್ನೆಲೆಯನ್ನು ಗಮನಿಸಿದಾಗ ಆ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ಅದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಗೆಲುವಿನ ಅಥವಾ ಸೋಲಿನ ಲೆಕ್ಕಾಚಾರ ಅಲ್ಲಿ ನಿರ್ಣಯ ಆಗ್ತದೆ. ಎಷ್ಟು ಪಕ್ಷಗಳ ಅಭ್ಯರ್ಥಿಗಳಿದ್ದಾರೆ ಅಥವಾ ಯಾವ ಸಮುದಾಯದ ಅಭ್ಯರ್ಥಿಗಳಿದ್ದಾರೆ. ಹಾಗಾಗಿ ಅಲ್ಲಿ ಈ ಸಲ ನೋಡಿದ್ರೆ ನೀವು 3 ಪಕ್ಷದಿಂದ ಕೂಡ ಹೊಸ ಅಭ್ಯರ್ಥಿಗಳು, ಅಶ್ವಿನಿ ML, ಶಾನವಾಸ್ ಫಾತೂರ್ ಮತ್ತೆ ಮಾಹಿನ್ ಕಲ್ಲಟ್ರಜಿ, 3 ಹೊಸ ಅಭ್ಯರ್ಥಿಗಳು. ಯಾರಿಗೂ ಕೂಡ MLAದ್ದು ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲ. ಜನರು ಅದನ್ನ ಈ ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಕ್ವಾಲಿಟಿಯನ್ನು ನೋಡ್ಬೇಕಾಗ್ತದೆ. ಸೊ ಯಾರು ಇಲ್ಲಿ ಗೆದ್ದು ಬಂದ್ರೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳುವಂತ ಕ್ವಾಲಿಟಿ ನೋಡ್ಬೇಕಾಗ್ತದೆ. ನೋಡಿ, ಇಲ್ಲಿ ಕಾಸರಗೋಡು ಫಾರ್ಮೇಶನ್ ಆದ ನಂತರ ಸತತವಾಗಿ ಮುಸ್ಲಿಂ ಲೀಗಿನ MLAಗಳು ಗೆದ್ದು ಬಂದಿರುವಂತದ್ದು. ಸೊ ಕಂಟಿನ್ಯೂಷನ್ ಆಗಿ ಅವ್ರು ಗೆದ್ದು ಬರುವಾಗಲೂ ಕೂಡ ಡೆವಲಪ್ಮೆಂಟ್ ತರಲಿಕ್ಕೆ ಸಾಧ್ಯ ಇಲ್ಲ. ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಕೂಡ ಅವರ ಗವರ್ಮೆಂಟ್ ಇತ್ತು, ಮತ್ತೆ ಸೆಂಟ್ರಲ್ ಕೂಡ ಅವರ ಗವರ್ಮೆಂಟ್ ಇತ್ತು, ಮತ್ತೆ MLA ಕೂಡ ಅವರೇ ಇದ್ರು. ಈ 3 ಇಂಜಿನ್ ವರ್ಕ್ ಆಗುವಾಗ ಕೂಡ ಇಲ್ಲಿ ಡೆವಲಪ್ಮೆಂಟ್ ಅಂತ ಹೇಳುವಂತ ಒಂದು ಯಾವುದೇ ರೀತಿಯ ಡೆವಲಪ್ಮೆಂಟ್ ಬರಲಿಲ್ಲ. ಅದೇ ರೀತಿ ಶಾನವಾಸ್ ಫಾತೂರ್ LDFನ ಸ್ವತಂತ್ರ ಅಭ್ಯರ್ಥಿ. ಅವರ ಸ್ಟೇಟ್ ಗವರ್ಮೆಂಟ್ ಕಳೆದ 10 ವರ್ಷಗಳಿಂದ ಇದೆ ಕೇರಳದಲ್ಲಿ. ಏನ್ ಡೆವಲಪ್ಮೆಂಟ್ ತಂದಿದ್ದಾರೆ. ಸೊ LDFನ ಸ್ವತಂತ್ರ ಅಭ್ಯರ್ಥಿನ ಗೆಲ್ಲಿಸಿ ಕಾಸರಗೋಡನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಬಟ್ ಆದರೆ ನರೇಂದ್ರ ಮೋದಿಜಿಯವರು ಕಳೆದ 11 ವರ್ಷದಿಂದ ದೇಶಕ್ಕೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಸತತವಾಗಿ ದುಡಿದು ನಮ್ಮ ದೇಶವನ್ನ ಇವತ್ತು ನವ ಭಾರತವಾಗಿ, ಡಿಜಿಟಲ್ ಭಾರತವಾಗಿ ಬದಲಾಯಿಸಿದ್ದಾರೆ. ಎಕಾನಮಿಯಲ್ಲಿ ಇವತ್ತು ನಾವು ಎಷ್ಟು 4ನೇ ಸ್ಥಾನದಲ್ಲಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಸೊ ಇದೆಲ್ಲವನ್ನು ಕೂಡ ಜನರು ಅಳತೆ ಮಾಡಿ ತೂಗಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನ ಅವರ ವಾಯ್ಸ್ ಆಗಿ ಈ ಸಲ ಕಾಸರಗೋಡಿನಿಂದ ಕೇರಳ ವಿಧಾನಸಭೆ ಕಳಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಆದರೆ ಕೇರಳ ವಿಧಾನಸಭೆಯ ಒಂದು ಅವಲೋಕನವನ್ನು ಮಾಡುವಾಗ ಅಲ್ಲಿ ಒಂದ್ಸರಿ UDF, ಒಂದ್ಸರಿ LDF ಹೀಗೆ ಬರ್ತಾ ಇತ್ತು. ಕಳೆದ 2 ಅವಧಿಯಲ್ಲಿ ಪಿಣರಾಯಿ ಸರ್ಕಾರ ಇದೆ. ಈ ಬಾರಿ NDAಗೆ ಅವಕಾಶ ಸಿಗ್ತದೆ ಅನ್ನುವಂತಹ ಒಂದು ಸೂಚನೆಗಳು ತಾವು ಹೇಳ್ತಾ ಇದ್ರಿ. ಏನು ಪ್ರಮುಖ ಕಾರಣಗಳು? ಅದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ತೀರಾ ಅಥವಾ ಕೇಂದ್ರ ಸರ್ಕಾರದ ಸಾಧನೆಗಳು ಅಂತ ಹೇಳ್ತೀರಾ? ಏನ್ ಕೊಡ್ತೀರಿ? ಕಳೆದ 60 ವರ್ಷಗಳಿಂದ ಇಲ್ಲಿ ಎರಡು ಪಕ್ಷಗಳು ಕೂಡ, ಎಡಪಕ್ಷ ಮತ್ತು ಬಲಪಕ್ಷ ಬದಲಾಯಿಸಿಕೊಂಡು ಇಲ್ಲಿ ಆಡಳಿತ ಮಾಡ್ತಾ ಇದೆ. ಈ ಕಾಸರಗೋಡು ಅಂತ ಹೇಳುವಂತ ಒಂದು ಜಿಲ್ಲೆಯನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಯಾವುದಕ್ಕೂ ಕೂಡ ಲೆಕ್ಕಕ್ಕಿಲ್ಲ. ಕಾಸರಗೋಡಿನಲ್ಲಿ ಒಂದು ಮೆಡಿಕಲ್ ಸಿಸ್ಟಮ್ ಇಲ್ಲ, ಎಜುಕೇಶನ್ ಸಿಸ್ಟಮ್ ಇಲ್ಲ, ಜಾಬ್ ಆಪರ್ಚುನಿಟಿಗಳಿಲ್ಲ. ಕಾಸರಗೋಡಿನ ಯುವಕ ಯುವತಿಯರು ಇವತ್ತು ಮೈಗ್ರೆಂಟ್ ಆಗಿ ಬೇರೆ ರಾಜ್ಯಗಳಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಸೊ ನಮ್ಮ ಕಾಸರಗೋಡಿನ ಜನತೆಗಳು ಇಲ್ಲಿ ಶೂನ್ಯ ಆಗ್ತಾ ಇದ್ದಾರೆ. ಸೊ ಈ ತರ ಹೋಗುವಾಗ ನಮ್ಮ ಕಾಸರಗೋಡನ್ನ ನಾವು ಯಾವ ರೀತಿ ಉಳಿಸ್ಕೊಳ್ಳುವಂಥದ್ದು? ಅದೇ ರೀತಿ ನೋಡಿ, ಅಲ್ಲಿ ನಮಗೆ 11,000 ಎಕರೆ ಸ್ಥಳಗಳು ಪೆಂಡಿಂಗ್ ಆಗಿಬಿಟ್ಟಿದೆ. ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬಹುದಾಗಿತ್ತು, ಚಿಲ್ಡ್ರನ್ ಪಾರ್ಕ್ ಬೇಕಿದೆ. ಮಾತಿನ ಮಧ್ಯೆ ಆದ್ರೆ ಅಂತ ಒಂದು ಯೋಜನೆಗಳನ್ನು ತರುವಾಗ ಅಲ್ಲಿನ ಸ್ಥಳೀಯರು ಅದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಮಾತುಗಳಿವೆ. ರಾಜಕಾರಣಿಗಳ ಧೀಶಕ್ತಿ ಅದು ಒಂದು ವಿಚಾರ, ಇಚ್ಛಾಶಕ್ತಿ. ಆದರೆ ಸ್ಥಳೀಯರ ಒಂದು ಅಭಿಪ್ರಾಯ ಕೂಡ ಮುಖ್ಯ ಆಗೋದಿಲ್ಲ ಅಲ್ಲಿ. ಅಲ್ಲ, ಸ್ಥಳೀಯರ ಅಭಿಪ್ರಾಯ ಕೂಡ ಮುಖ್ಯ ಅದರಲ್ಲಿ, ಖಂಡಿತವಾಗ್ಲು ಇಲ್ಲ ಅಂತ ಹೇಳುದಿಲ್ಲ. ಈಗ ನೋಡಿ, ನಮಗೆ ಇಲ್ಲಿ ಒಂದು ಆಪರ್ಚುನಿಟಿ ಸಿಗುದಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಂದ ಹೋಗಿ ಹೊರದೇಶದಲ್ಲಿ ಬಿಸ್ನೆಸ್ ಮಾಡ್ತಾರೆ, ಹೊರ ರಾಜ್ಯಗಳಲ್ಲಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದರೂ ಕೂಡ ನಮ್ಮ ಗವರ್ಮೆಂಟ್ ಸಪೋರ್ಟ್ ಮಾಡೋದಿಲ್ಲ, ಮೀನ್ಸ್ ಸ್ಟೇಟ್ ಗವರ್ಮೆಂಟ್. ಸೊ ಅವರಿಗೆ ನಾವು ಪೂರಕವಾಗಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಏನಾದರೂ ಡೆವಲಪ್ಮೆಂಟ್ ತರಲಿಕ್ಕೆ ಸಾಧ್ಯ ಇರುವಂಥದ್ದು. ಸೊ ಹಾಗಾಗಿ ಸಮಗ್ರ ಕಾಸರಗೋಡಿನ ಡೆವಲಪ್ಮೆಂಟ್ಗೋಸ್ಕರ ಈ ಸಲ ಅದು BJP ಅಭ್ಯರ್ಥಿನ ಗೆಲ್ಲಿಸಿದ್ರೆ ಮಾತ್ರ ಸಾಧ್ಯ ಆಗುವಂಥದ್ದು. ಅದು ಬಿಡಿ, ಈಗ ನೀವು ಅದು ಹೇಳಿದ್ರೆ ಅಲ್ಲಿನ ಲೋಕಲ್ ಪೀಪಲ್ ಇದು ಮಾಡೋದಿಲ್ಲ ಅಂತ ಹೇಳಿ. ನಾವು ಆಯುಷ್ಮಾನ್ ಭಾರತನ ಇಂಪ್ಲಿಮೆಂಟ್ ಮಾಡಿದ್ದೇವೆ ಕೇಂದ್ರ ಸರ್ಕಾರದಿಂದ. ಯಾಕೆ ಅದು ಕೇರಳದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ? ಜಲ್ ಜೀವನ್ ಮಿಷನ್ ಎಲ್ಲ ಮನೆಗಳಿಗೂ ಕೂಡ ನಲ್ಲಿ ಮೂಲಕ ನೀರು ಕೊಡಬೇಕು ಅಂತ ಹೇಳುವಂಥದ್ದು. ಅದರಲ್ಲೂ ಕೂಡ ಕಾಸರಗೋಡಿನಲ್ಲಿ 13 ನದಿಗಳಿದೆ. ಆ ನದಿಗಳು ಇಟ್ಟುಕೊಂಡು ಕೂಡ ಆ ಜಲ್ ಜೀವನ್ ಮಿಷನ್ ಫೇಲ್ಯೂರ್ ಆಗಿರುವಂಥದ್ದು. ಸೊ ಕೇಂದ್ರ ಸರ್ಕಾರದಿಂದ ಬಂದಂತಹ ಸ್ಕೀಮ್ಗಳನ್ನು ಕೂಡ ಜಾರಿ ಮಾಡುವಲ್ಲಿ ಫೇಲ್ಯೂರ್ ಆಗಿರುವಂತಹ ಎಡಪಕ್ಷದಿಂದ ನಾವಿನ್ನೇನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಎಡಪಕ್ಷ ಒಂದು ಕಡೆ ನಮಗೆ ಸುಲಿಗೆ ಮಾಡ್ತಾ ಇದ್ರೆ, ಬಲಪಕ್ಷ ಅಂದ್ರೆ UDF ಮತ್ತೊಂಥರ ನಮಗೆ ಸುಲಿಗೆ ಮಾಡ್ತಾ ಇರುವಂಥದ್ದು. ಸ್ವಂತ ಅವರ ಕಾರ್ಯಗಳು ಮಾತ್ರ, MLA ಆದವರು ಅವರ ಬೆಳವಣಿಗೆ ಮಾತ್ರ ನೋಡ್ತಾ ಇದ್ದಾರೆ ಹೊರತು ಜನರ ಬೆಳವಣಿಗೆ, ಜನರಿಗೋಸ್ಕರ ಇರುವಂತಹದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. MLAಗಳು ಕೇಳುವಾಗ ಮುಸ್ಲಿಂ ಲೀಗಿನ MLAಗಳು ಅಂದ್ರೆ ನಮ್ಮ ಮಂಜೇಶ್ವರ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು, MLAಗಳು ಈ ಊರನ್ನ ಬಿಟ್ಟುಕೊಂಡು ಹೊರಗಡೆ ಹೋಗಿ ಇರುವಂತದ್ದು. 15 ದಿವಸ ಇಲ್ಲಿದ್ರೆ 15 ದಿವಸ ಪರ ದೇಶದಲ್ಲಿ ಇರ್ತಾರೆ. ಸೊ ನಮ್ಗೆ ಸ್ಥಳೀಯರಿಗೆ ಸಿಗದಂತ MLA ಅವಶ್ಯಕತೆ ಇನ್ನು ನಮ್ಮ ಕಾಸರಗೋಡು ಜಿಲ್ಲೆಗೆ ಬೇಡ. ಸಾಕಾಯಿತು ಈ MLAಗಳ ಆಡಳಿತ. ಇನ್ನು ಹೊಸದಾದಂತಹ ಒಂದು MLA ಬರಬೇಕು ಅಂತ ಹೇಳುವಂಥದ್ದು ಜನರ ಆಶಯ. ತಾವು ಶಾಸಕರಾಗಿ ಆಯ್ಕೆಯಾದಲ್ಲಿ ನಿಮ್ಮ ಯೋಜನೆಗಳು ಏನು? ಡೆವಲಪ್ಮೆಂಟ್ ಫಾರ್ ಕಾಸರಗೋಡು. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಮಕ್ಕಳು ಪ್ರತಿದಿನ ಕೂಡ ಕಾಲೇಜಿಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಮಂಗಳೂರಿಗೆ ಬರಬೇಕು. ಸೊ ಫಸ್ಟ್ ನಮ್ಮ ಎಜುಕೇಶನ್ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಅದೇ ರೀತಿ ಮೆಡಿಕಲ್ ಸಿಸ್ಟಮ್ನ ಡೆವಲಪ್ಮೆಂಟ್ ಮಾಡಬೇಕು ಅಲ್ಲಿ. ಮತ್ತೆ ನಮ್ಮ ಊರಿನ ಮಕ್ಕಳು ಬೇರೆ ಕಡೆ ಹೋಗಿ ಕೆಲಸ ಕಾರ್ಯಗಳಿಗೆ ಹೋಗಬಾರ್ದು, ನಮ್ಮ ಕಾಸರಗೋಡಿನಲ್ಲೇ ಇದ್ದುಕೊಂಡು ಅವರ ಫ್ಯಾಮಿಲಿ ಒಟ್ಟಿಗೆ ಇರಬೇಕು. ಅದು ನನ್ನ ಆಶಯ. ಸೊ ಅದನ್ನ ವಿಷನ್ ಇಟ್ಟುಕೊಂಡು ನಾನು ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ಈಗ ಪ್ರಚಾರವನ್ನು ಮಾಡ್ತಾ ಇದ್ರಿ, ಜನರ ಪ್ರತಿಕ್ರಿಯೆ ಹೇಗಿದೆ? ಈ ಬಾರಿ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿದ್ದು ಮೇಲ್ನಟ್ಟೆ ಕೂಡ ಗೋಚರ ಆಗ್ತದೆ, ಬದಲಾಗಿದೆ ಪರಿಸ್ಥಿತಿ. ಒಂದು ರೀತಿಯ BJPಗೆ ಒಂದು ನೆಲೆ ಕಾಣುವಂತಹ ಲಕ್ಷಣಗಳು ಖಂಡಿತವಾಗ್ಲು ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಾರೆ, ಮಾತಾಡ್ತಾರೆ, ನಗಾಡ್ತಾರೆ. ನಿಜವಾಗ್ಲೂ ನಾವು ನಿಮ್ಗೆ ವೋಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಡೆವಲಪ್ಮೆಂಟ್ಗೋಸ್ಕರ. ಮತ್ತೊಂದು ಲೇಡೀಸ್, ನಾನು ಆ ಮಹಿಳೆಯರ ಧ್ವನಿಯಾಗಿ ನಿಲ್ತೇನೆ ಅಂತ ಹೇಳುವಂಥದ್ದು ಅವರ ಒಂದು ಭರವಸೆ, ನಾನು ಅವ್ರಿಗೆ ಕೊಟ್ಟಿರುವಂತಹ ಭರವಸೆ. ಬಿಕಾಸ್ ಮಹಿಳೆಯರಿಗೋಸ್ಕರ ಯಾರು ಕೂಡ ಮಾತಾಡಿದಿಲ್ಲ ಕಾಸರಗೋಡಿನಲ್ಲಿ. ಸೊ ಮಹಿಳಾ ಶಕ್ತಿಗೋಸ್ಕರ, ಮಹಿಳೆಯರನ್ನ ಎಂಪವರ್ಮೆಂಟ್ ಮಾಡ್ಲಿಕ್ಕೋಸ್ಕರ, ಮಹಿಳೆಯರೊಟ್ಟಿಗೆ ನಾನು ಯಾವಾಗಲೂ ಇರ್ತೇನೆ ಅಂತ ಹೇಳುವಂತ ಒಂದು ಮಾತನ್ನ ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ಮಹಿಳೆಯರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಜೊತೆಗೆ ಯುವಕರು, ಯೂತ್ ಅಷ್ಟೇ, ಯೂತ್ ಐಕಾನ್ ಆಗಿರುವಂತಹ ಅಶ್ವಿನಿ MLAಗೆ ಯೂತ್ ಕಡೆಯಿಂದ ಕೂಡ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಅದೇ ರೀತಿ
ಬಾಕಿ ಸೀನಿಯರ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಇದೆ. ಯಾಕಂತ ಹೇಳಿದ್ರೆ ಅವರ ಒಂದೇ ಮಂತ್ರ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗೋದು ಬಿಜೆಪಿಯಿಂದ ಅಂತ. ಸೊ ಅವರು ಈ ಸಲ ಖಂಡಿತವಾಗ್ಲೂ ಬಿಜೆಪಿಯನ್ನ ಗೆಲ್ಲಿಸಿಕೊಡ್ತಾರೆ. ಕಾಸರಗೋಡನ್ನ ಅವಗಣನೆ ಮಾಡಲಾಗ್ತದೆ ಅನ್ನುವಂಥ ಆರೋಪನ ತಾವು ಮಾಡಿದ್ರಿ. ಕಾಸರಗೋಡು ಸಾಕಷ್ಟು ಏನು ಸೌಲಭ್ಯಗಳು ಇರುವಂತಹ ಒಂದು ಪ್ರದೇಶ, ಎಲ್ಲ ರೀತಿಯಲ್ಲಿ ಮೂಲ ಸೌಕರ್ಯಗಳು ಇರುವಂತಹ ಪ್ರದೇಶ. ಹಾಗಾಗಿ ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ಬೋದು. ಅಥವಾ ಸಪ್ತ ಭಾಷಾ ಸಂಗಮ ಅನ್ನುವಂಥ ಒಂದು ವಿಶೇಷ ಹೆಗ್ಗಳಿಕೆ ಇರುವಂಥ ಒಂದು ನಗರ, ಇದರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮ ದೃಷ್ಟಿಯಲ್ಲಿ? ಕಾಸರಗೋಡಿನಲ್ಲಿ ನೋಡಿ, ನಮಗೆ ಟೂರಿಸಂ, ನೀವು ಈಗಾಗಲೇ ಹೇಳಿದಾಗೆ ಯಾವ ಟೂರಿಸಂ ಇದೆ ಅಂತ ಹೇಳಿ ಜನರು ಬರ್ತಾರೆ. ನಮ್ಮ ಕಾಸರಗೋಡು ಡೆವಲಪ್ಮೆಂಟ್ ಆಗಬೇಕು ಅಂತ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು, ಅಟ್ರಾಕ್ಷನ್ ಆಗಬೇಕು. ಸೊ ಅಲ್ಲಿ ನಮಗೆ ಪೊಸೋಡಿ ಗುಂಪೆ ಇದೆ ಮಂಜೇಶ್ವರದಲ್ಲಿ, ನಮಗೆ ಬೀಚಸ್ಗಳಿದೆ ನೋಡಿ. ಈ ಕಡೆ ಪಣಂಬೂರ್ ಬೀಚ್, ತಣ್ಣೀರ್ಬಾವಿ ಬೀಚ್, ಮಲ್ಪೆ ಬೀಚ್ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಮಗೂ ಕೂಡ ಬೀಚ್ ಸೈಡ್ಸ್ ಕೋಟೆಗಳಿದೆ, ಅರಿಕಾಡಿ ಇರಬಹುದು, ಬೀಚ್ಗಳಿದೆ. ಅಲ್ಲಿ ಏನು ಒಂದು ಟೂರಿಸಂ ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಕೋಟೆಗಳಿದೆ, ಎಷ್ಟೋ ಕೋಟೆಗಳು, ಆ ಕೋಟೆಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತದ್ದು, ಹಳೆ ಕಾಲದ ಇದಿದೆ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡುವಂಥದ್ದು. ಮತ್ತೆ ಕೆಲವು ದೇವಸ್ಥಾನಗಳಾಗಿರ್ಬೋದು, ಮತ್ತೆ ಕೆಲವು ಲ್ಯಾಂಡ್ಗಳು ಅಲ್ಲ ಹಾಗೆ ಡೆಡ್ ಆಗಿ ಬಿದ್ದಿರುವಂಥದ್ದಾಗಿರ್ಬೋದು. ಸೊ ಅದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ರೀತಿಯ ಪ್ರವಾಸೋದ್ಯಮ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡಿ ಕಾಸರಗೋಡನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು ಉದ್ದೇಶ ನಂದು. ಇಷ್ಟು ವರ್ಷ ಯಾವ ಕಾರಣಕ್ಕೆ ಸೋತಿತ್ತು ನಿಮ್ಮ ದೃಷ್ಟಿಯಲ್ಲಿ? ಬಿಕಾಸ್ ಏನಂತ ಹೇಳಿದ್ರೆ, ಒಂದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸೈಡ್, ಬಾಕಿ ಎಲ್ಲವೂ ಕೂಡ ಒಂದು ಸೈಡ್ ಆಗ್ತದೆ. LDF, UDF ಮತ್ತು SDPI, ಕಾಂಗ್ರೆಸ್ ಎಲ್ಲ ಒಂದು ಪಕ್ಷ. ಅಂದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಬಾರ್ದು, ಅವರನ್ನ ಸೋಲಿಸಲೇಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಲಾಸ್ಟ್ ಮೂಮೆಂಟ್ ನಲ್ಲಿ ಅವರು ಒಂದಾಗಿ ನಮ್ಮನ್ನ ಸೋಲಿಸುವಂತ. ಅದನ್ನ ನಾನು ಕೇಳ್ಬೇಕಂತದ್ದು, ಕೆಲವು ಸರಿ ಎದುರಿಗೆ ಪ್ರತಿಕ್ರಿಯೆಗಳು ಒಳ್ಳೇದು ಬರ್ತದೆ, ನಗ್ತಾರೆ, ಸ್ವಾಗತ ಮಾಡ್ತಾರೆ, ಆದ್ರೆ ಅದು ಮತ ಆಗಿ ಪರಿವರ್ತನೆ ಆಗುದಿಲ್ಲ, ಆಗ್ತಾ ಇರ್ಲಿಲ್ಲ ಬಹುಶಃ ಇಷ್ಟುವರೆಗೆ. ಈ ಬಾರಿ ಅದು ಬದಲಾಗ್ತದೆ ಅಂತ ನಿಮ್ಮ ನಿರೀಕ್ಷೆ? ಹೌದು, ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ನಿರೀಕ್ಷೆ ನಂದು. ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಜನರೇ ಇದಕ್ಕೆ ಉತ್ತರ ಕೊಡಬೇಕು. ಬಿಕಾಸ್ ಕಾಲಕಾಲವಾಗಿ ಇಷ್ಟು ವರ್ಷದಿಂದ ನಿಮ್ಗೆ ಸಿಕ್ಕಿರುವಂತದ್ದು ಮುಸ್ಲಿಂ ಲೀಗಿನ MLA. ಸೊ ಡೆವಲಪ್ಮೆಂಟ್ ಏನು ತರಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಬೇಕಾಗಿ ಮೂರು ಪಕ್ಷಗಳು ಕೂಡ ಒಟ್ಟಾಗಿ ನಿಂತ್ಕೊಂಡು ನಮ್ಮನ್ನು ಸೋಲಿಸ್ತೀರಿ. ಸೊ ಅದು ಬಿಜೆಪಿಯನ್ನು ಸೋಲಿಸೋದು ಮಾತ್ರ ಅಲ್ಲ, ಕಾಸರಗೋಡು ಜನತೆಗೆ ಮೋಸ ಆಗ್ತಿರುವಂತದ್ದು. ಹಾಗಾಗಿ ಈ ಸಲ ಈ ರೀತಿಯಂತಹ ತಪ್ಪು ಮಾಡದೆ ನಮ್ಮ ಕಾಸರಗೋಡಿನ ಜನತೆ ವಿದ್ಯಾವಂತರು, ಎಲ್ಲವೂ ಕೂಡ ಅರ್ಥಕೊಳ್ತಾ ಇದ್ದಾರೆ. ಡೆವಲಪ್ಮೆಂಟ್ ಎಲ್ಲಿಂದ ಬರುತ್ತೆ ಅಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಡೆವಲಪ್ಮೆಂಟ್ಗೋಸ್ಕರ ಈ ಸರ್ತಿ ಅವರ ಮತ ಹಾಕ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ. ಸಾಮಾನ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಒಂದು ಲೆಕ್ಕಾಚಾರ ನಡೀತದೆ, ಆ ಒಂದು ಕ್ಷೇತ್ರದಲ್ಲಿ 2 ಜನ ಮುಸ್ಲಿಮರು ಇದ್ದರೆ ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ದರೆ ಅದು ಬಿಜೆಪಿಗೆ ಲಾಭ ಎನ್ನುವಂಥ ಸಾಮಾನ್ಯ ಲೆಕ್ಕಾಚಾರ. ಅಂದರೆ ಪ್ರಧಾನ ಏನು ವಿಪಕ್ಷ ಇದೆ ಅಥವಾ ಪ್ರತಿಪಕ್ಷ ಇದೆ ಅದಕ್ಕೆ ಪೆಟ್ಟಾಗುವಂತಹ ಸಾಧ್ಯತೆಗಳಿರ್ತದೆ ಅಂತ. ಆ ಥರ ಏನೂ ಅಲ್ಲ. ಬಿಕಾಸ್ ಅದು ಯಾರೇ ನಿಂತರೂ ಕೂಡ ಅವರ ಪಕ್ಷದವ್ರನ್ನ ಗೆಲ್ಲಿಸಲಿಕ್ಕೆ ಬೇಕಾಗಿ ಮೂರು ಪಕ್ಷಗಳು ಕೂಡ ಸತತವಾದಂಥ ಪ್ರಯತ್ನ ಮಾಡ್ತಾರೆ. ಈಗ ಬಿಜೆಪಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ನಾವು ಬಿಜೆಪಿನ ಗೆಲ್ಲಿಸಲಿಕ್ಕೆ ಟ್ರೈ ಮಾಡುವಂಥದ್ದು. ಅದೇ ರೀತಿ LDF ಮತ್ತು UDF. ಸೊ ಅವ್ರಿಗೆ ಅವ್ರದೇ ಆದಂತಹ ಒಂದು ಸ್ಟ್ರಾಟಜಿಗಳಿದೆ, ಅವ್ರದೇ ಆದಂತಹ ಪಕ್ಷದ ಮತಗಳಿದೆ. ಸೊ ಅದನ್ನ ಅವರು ಖಂಡಿತವಾಗ್ಲೂ ಅದನ್ನು ತಗೊಳ್ಳುವಂತ ಇದು ಅವರಿಗೆ ಉಂಟು. ಸೊ ಅದರಲ್ಲಿ ಯಾವುದೇ ರೀತಿಯಂತಹ ಡಿಸ್ಕ್ರಿಮಿನೇಷನ್ಸ್ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ 2 ಮುಸ್ಲಿಂ ಕ್ಯಾಂಡಿಡೇಟ್ ಬಂದ್ರು, ಇಲ್ಲಿ 3ನೇ ವ್ಯಕ್ತಿಗೇನೋ ಲಾಭ ಇದೆ, ಆ ಥರ ಏನಿಲ್ಲ. ಬಿಕಾಸ್ ಅವ್ರು ಓಟು ಮಾಡೋದು ಡೆವಲಪ್ಮೆಂಟ್ಗೋಸ್ಕರ, ಅಥವಾ ಬೇರೆ ಯಾವುದೇ ರೀತಿಯಿಂದ ಮತದೀಯನೋ ಅಥವಾ ಹಿಂದೂ ಮುಸ್ಲಿಂ ಅಂತನೋ ಅಥವಾ ಲೇಡಿ ಮತ್ತು ಜೆಂಟ್ಸ್ ಅಂತನೋ ಯಾವುದೇ ರೀತಿಯಿಂದ ಡಿಸ್ಕ್ರಿಮಿನೇಷನ್ ಇಲ್ಲದೆ ಡೆವಲಪ್ಮೆಂಟ್ಗೋಸ್ಕರ ಓಟು ಮಾಡಿ ಈ ಸಲ ಕಾಸರಗೋಡಿನ ಯಾವುದೇ ಒಂದು ಮಟ್ಟದಲ್ಲೂ ಕೂಡ ನಮಗೆ ಕಾಸರಗೋಡು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳುವಂಥದ್ದು ಜನರ ಅಭಿಪ್ರಾಯ. ಅದೇ ರೀತಿ ಈಗ ಸ್ಟಾರ್ ಪ್ರಚಾರಕರು ಅಂತ ನಾವು ಹೇಳ್ತೇವೆ, ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಯಾರೆಲ್ಲ ಪ್ರಮುಖ ನಾಯಕರು ಬರಲಿಕ್ಕಿದ್ದಾರೆ? ಸಾಮಾನ್ಯವಾಗಿ ಎಲ್ಲರೂ ನಿರೀಕ್ಷೆ ಮಾಡೋದು ದೇಶದ ಪ್ರಧಾನಿಯವರನ್ನು. ನಾನು ಕೂಡ ಅದೇ ರೀತಿ ದೇಶದ ಪ್ರಧಾನಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಮತ್ತೆ ನಿತಿನ್ ಗಡ್ಕರಿಜಿಯವರನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಬಿಕಾಸ್ ನಿತಿನ್ ಗಡ್ಕರಿಜಿ ಅವರು ನಮಗೆ ಕೇರಳಕ್ಕೆ ನ್ಯಾಷನಲ್ ಹೈವೇಯನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಂಥವ್ರು. ಸೊ ರಾಷ್ಟ್ರೀಯ ಹೆದ್ದಾರಿ ಆ ಕ್ಷೇತ್ರಕ್ಕೆ ಹೊಸ ಭಾಷೆಯನ್ನು ಭಾಷೆ, ಹಾಗಾಗಿ ಆ ಒಂದು ಕಾಸರಗೋಡಿನ ಸ್ವರೂಪವನ್ನೇ ಬದಲಾಯಿಸಿದಂಥ ವ್ಯಕ್ತಿ ನಿತಿನ್ ಗಡ್ಕರಿಜಿ ಅವರು. ಸೊ ನಿತಿನ್ ಗಡ್ಕರಿ ಅವರು ನಮ್ಮ ಪ್ರಚಾರದಲ್ಲಿ ಬಂದರೆ ನಿಜವಾಗ್ಲೂ ಅದೊಂದು ಒಳ್ಳೆಯ ಇಂಪ್ಯಾಕ್ಟ್ ಆಗ್ತದೆ ಜನರಿಗೆ. ಸೊ ಅದಕ್ಕೋಸ್ಕರ ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿತಿನ್ ಗಡ್ಕರಿಜಿ ಆ್ಯಂಡ್ ನರೇಂದ್ರ ಮೋದಿಜಿ ಇಬ್ಬರು ಕೂಡ ಕಾಸರಗೋಡು ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳುವಂಥದ್ದು ನನ್ನ ಆಶಯ. ತಾವು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಹೇಳಿದ್ದಾರೆ, ಅದಕ್ಕೆ ಪೂರಕ ಒಂದು ಆರೋಪ ಇತ್ತು, ಅಲ್ಲಿ ಒಂದಷ್ಟು ಅಭಿವೃದ್ಧಿ ಆಗಿದೆ ಖಂಡಿತ, ಆದರೆ ಕೆಲವರಿಗೆ ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ಒಳಗೆ ಹೋಗುವಂತಹ ಕೆಲವೊಂದು ಪ್ರದೇಶಗಳಿಗೆ.
ಅದು ನೋಡಿ, ಒಂದು ನೀಲನಕ್ಷೆ ತಯಾರು ಮಾಡುವಾಗ ಅಲ್ಲಿ ಗೆದ್ದು ಬಂದಂತಹ MLA ಮತ್ತು MP ನವರು ಕೂತ್ಕೊಂಡು ಆಲೋಚನೆ ಮಾಡಿ ಎಲ್ಲಿ ನಮಗೆ ಅಂಡರ್ ಪಾಸ್ ಬೇಕು, ಎಲ್ಲಿ ನಮಗೆ ಫುಟ್ ಓವರ್ ಬ್ರಿಡ್ಜ್ಗಳು ಬೇಕು ಅಂತ ಹೇಳುವಂಥದ್ದನ್ನು, ಎಲ್ಲಿ ಫ್ಲೈಓವರ್ ಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು. ಅದು ಜನಪ್ರತಿನಿಧಿಗೆ ಇರುವಂತ ಕೆಲಸ. ಅದೇ ರೀತಿ ಅವರ ಹತ್ರ ಕೇಳಿದೆ. ಬಟ್ ಆ ಸಮಯದಲ್ಲಿ ಯಾವುದೇ ರೀತಿಯಿಂದ ಚರ್ಚೆಗಳು ಮಾಡದೆ ಹೈವೇ ಬಂದ ನಂತರ ಎಲ್ಲವೂ ಕೂಡ ತಲೆಕೆಳಗಾಯ್ತು. ಇದಕ್ಕೆ ಈ ತಲೆಕೆಳಗೆ ಆಗಿದ್ದಕ್ಕೆ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಇಲ್ಲಿ ಗೆದ್ದು ಬಂದಂತ MLA ಮತ್ತು MP ಅವರು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಿದ್ರೆ ಇವತ್ತು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಬಿಜೆಪಿ ಅದನ್ನ ಓವರ್ಟೇಕ್ ಮಾಡಿಕೊಂಡು ಕೆಲವೊಂದು ಕಡೆ ಎಲ್ಲಿ ನಮಗೆ ಅಂಡರ್ ಪಾಸ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಅಂಡರ್ ಪಾಸ್ ಮಾಡಿಸಿಕೊಟ್ಟು, ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಫ್ಲೈಓವರ್ ಮಾಡಿಸಿಕೊಟ್ಟು, ಫುಟ್ ಓವರ್ ಬ್ರಿಡ್ಜ್ಗಳನ್ನು ಕೂಡ ನಾವು ಸ್ಯಾಂಕ್ಷನ್ಗಳನ್ನ ಮಾಡಿ ಕೊಡ್ತಾ ಇದ್ದೇವೆ. ಸೊ ಒಂದು ರೈಟ್ ಪರ್ಸನ್ ಅಲ್ಲಿ ಎಲೆಕ್ಟೆಡ್ ಆಗಿ ಬರ್ತಿದ್ರೆ ಇಷ್ಟು ಕಷ್ಟಗಳು ನಮ್ಮ ಕಾಸರಗೋಡು ಜನತೆ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಹೇಳುವಂತ ವಿಷಯ ಇವತ್ತು ಜನರು ಮಾತಾಡ್ತಾ ಇದ್ದಾರೆ. ಈಗ ಕಾಸರಗೋಡು ಒಂದು ಜಿಲ್ಲೆನ ತಗೊಳ್ಳುವಾಗ ಅಲ್ಲಿ 5 ಕ್ಷೇತ್ರಗಳು ಬರ್ತದೆ, ಬಹುಶಃ 140ರಲ್ಲಿ 5 ಕ್ಷೇತ್ರಗಳು ಅಲ್ಲೇ ಇದೆ. ಉಳಿದ ಕ್ಷೇತ್ರಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅನಿಸಿಕೆ ಪ್ರಕಾರ? ಮಂಜೇಶ್ವರ ನಾವು ಗೆಲ್ತೇವೆ. ಬಿಕಾಸ್ ಕೆ ಸುರೇಂದ್ರನ್ ಅವರು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಸಲ ಕಂಟೆಸ್ಟ್ ಮಾಡಿ ಕೆಲವೇ ಅಂತರದಿಂದ ಅವರು ಸೋತಿರುವಂತದ್ದು. ಸೊ ಈ ಸಲ ಖಂಡಿತವಾಗ್ಲೂ ಅವರು ಗೆಲ್ತಾರೆ. ಅದರೊಟ್ಟಿಗೆ ನನಗೆ ನನ್ನ ಉದುಮ ಕ್ಷೇತ್ರ, ನನ್ನ ಕಾಂಗಂಗಾಡ್ ಕ್ಷೇತ್ರ ಕೂಡ ಒಳ್ಳೆ ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿ ಪ್ರಚಾರ ನಡೆಸ್ತಾ ಇದ್ದಾರೆ. ಸೊ ಅದು ಒಳ್ಳೆ ರೀತಿಯಿಂದ ರಿಸಲ್ಟ್ ಕೊಡ್ತದೆ ಅಂತ ಹೇಳುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ತ್ರಿಕರಿಪುರ್ ನಮ್ಮ NDA ಘಟಕಕಕ್ಷಿಗೆ ನಾವು ಕೊಟ್ಟಿರುವಂಥದ್ದು. ಸೊ ಅಲ್ಲೂ ಒಳ್ಳೆ ರೀತಿಯಾದಂಥ ಏನು ಓಡಾಟ ಆಗ್ತಾ ಇದೆ. ಎಲ್ಲಿಯಾದರೂ ಅವರ ಲಕ್ ಒಳ್ಳೆ ಇದ್ರೆ ಖಂಡಿತವಾಗ್ಲೂ ತ್ರಿಕರಿಪುರ ಕೂಡ ನಾವು ಗೆಲ್ಲುವಂಥ ಚಾನ್ಸಸ್ ಇದೆ. ಬಿಕಾಸ್ ಅಲ್ಲಿ ಇರುವಂಥದ್ದು ಹಿಂದೂ ಮೆಜಾರಿಟಿ, ಅಂದರೆ ಉದುಮ ಆಗಿರಲಿ, ಕಾಂಜಂಗಾಡ್ ಆಗಿರಲಿ, ತ್ರಿಕರಿಪುರ ಆಗಿರಲಿ ಹಿಂದೂ ಮೆಜಾರಿಟಿ. ಸೊ ಡೆವಲಪ್ಮೆಂಟ್ಗೋಸ್ಕರ ಎಲ್ಲಿಯಾದರೂ ಅವ್ರು ಮನಸ್ಸು ಮಾಡಿ ಬಿಜೆಪಿಗೆ ಓಟು ಕೊಟ್ಟರೆ ಖಂಡಿತವಾಗ್ಲೂ ನಾವು ನಂಬಲಾಗದಂತಹ MLAಗಳನ್ನು ನಾವು ಕಾಸರಗೋಡಿನಿಂದನೇ ಕಳಿಸ್ಬೋದು. ಈ ಬಾರಿ ಅಲ್ಲಿ ಬಿಜೆಪಿಯಿಂದ ಮೇಯರ್ ಕೂಡ ಆಗಿದ್ದಾರೆ. ಹೌದು. ಹಾಗಾಗಿ ಇದು ಒಂದು ದೊಡ್ಡ ಒಂದು ಪೂರಕವಾದಂಥ ಅಂಶ ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ಅದು ನಮ್ಮ ಅದೇ ಟ್ರಿವಾಂಡ್ರಮ್ನಿಂದ ಸ್ಟಾರ್ಟ್ ಆಗಿರುವಂತಹ ಈ ಒಂದು ಒಳ್ಳೆಯ ಆಪರ್ಚುನಿಟಿ. ಅಂದ್ರೆ ಇದೊಂದು ಜಸ್ಟ್ ಟ್ರೈಲರ್ ಮಾತ್ರ, ಒಂದು ಶುಭ ನುಡಿಗೆ ಸ್ಟಾರ್ಟಿಂಗ್ ಹಾಡಿದ್ದಾರೆ. ಸೊ ಅದಿನ್ನು ಈ ಒಂದು ಎಲೆಕ್ಷನ್ಸ್ ನಲ್ಲಿ ನಾವು ಒಂದು ಗೋಲ್ಡನ್ ಹಿಸ್ಟ್ರಿ ಬರಲಿಕ್ಕೆ ತಯಾರಾಗಿದ್ದೇವೆ. ಇನ್ನು ಮುಂದೆ ಕಾಸರಗೋಡು ಮಾತ್ರ ಅಲ್ಲ, ಕೇರಳದಲ್ಲಿ ಒಂದು ಗೋಲ್ಡನ್ ಎರಾ ಸ್ಟಾರ್ಟ್ ಆಗ್ಲಿಕ್ಕೆ ಮುನ್ನುಡಿ ಹಾಕಿ ಇವತ್ತು ಕಾರ್ಪೊರೇಷನ್ ಅಲ್ಲಿ ಏನು ಕಾರ್ಪೊರೇಷನ್ ಅಲ್ಲಿ ನರೇಂದ್ರ ಮೋದಿಜಿಯವರೇ ಬಂದು 27 ದಿವಸ ಒಳಗಡೆ ನರೇಂದ್ರ ಮೋದಿಜಿಯವರೇ ಬಂದು ಆ ಬ್ಲೂ ಪ್ರಿಂಟ್ ಅನ್ನು ಕೊಂಡೋದ್ರು. ಅದಾದ ನಂತರ ಕೌನ್ಸಿಲರ್ಸ್ ಅವರ ಮನೆಗೆ ಊಟಕ್ಕೆ ಕರೆದು ಅವರ ಹತ್ರ ಚರ್ಚೆಗಳು ಮಾಡಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಸೊ ಇದೇ ರೀತಿ ಇಲ್ಲಿ MLAಗಳು ಬಂದ್ರೆ ಖಂಡಿತವಾಗ್ಲೂ ನರೇಂದ್ರ ಮೋದಿಜಿಯ ಗವರ್ಮೆಂಟಿನಿಂದ ನಾವು ಹಲವಾರು ಯೋಜನೆಗಳನ್ನು ತಂದು ಜಾರಿಗೊಳಿಸಿ ನಮ್ಮ ಕೇರಳನ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡ್ಬೋದು. ಈಗಾಗಲೇ ನಿಮ್ಮ ಪರ ಪ್ರಚಾರಕ್ಕಾಗಿ ಕರ್ನಾಟಕ ರಾಜ್ಯದ ಹಲವಾರು ಬಿಜೆಪಿ ಮುಖಂಡರುಗಳು ಬರ್ತಾ ಇದ್ದಾರೆ, ಕೇಂದ್ರದಿಂದ ಬರ್ತಾ ಇದ್ದಾರೆ. ಜನ ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ ಅಲ್ಲಿ? ಜನರ ಮನೆಯಿಂದ, ಪ್ರತಿಯೊಂದು ಮನೆಯಿಂದ ಯಾವುದಾದ್ರೂ ಬೇಡಿಕೆಗಳಿರುತ್ತೆಯಾ? ಖಂಡಿತವಾಗ್ಲು ಜನರಿಗೆ ಬೇಡಿಕೆ ಇದೆ. ರೋಡ್ ಪ್ರಾಬ್ಲಮ್ ಇದೆ, ನೀರ್ ಪ್ರಾಬ್ಲಮ್ ಇದೆ, ಮನೆ ಪ್ರಾಬ್ಲಮ್ಗಳಿದೆ. ಇಲ್ಲಿ ಇಷ್ಟು ವರ್ಷಗಳ ಕಾಲ ಸರ್ಕಾರ ಇದ್ದು ಕೂಡ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಮಾಡಿಕೊಡ್ಲಿಲ್ಲ. MLA ಎಲೆಕ್ಷನ್ಸ್ ಆಗುವಾಗ ಇವರು ಬರ್ತಾರೆ, LDF ಇನದು UDF ಇನದು ಬರ್ತಾರೆ, ಇಲ್ಲಿ ನಮ್ಮ ಒಟ್ಟಿಗೆ ಬಂದು ಮತ ಕೇಳಿ ಹೋದವರು ಮತ್ತೆ MLA ಆಗಿ ಭಾಗಕ್ಕೆ ತಿರುಗಿ ನೋಡ್ಲಿಲ್ಲ, ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ಹೇಳುವಂತ ಕ್ವಶನ್ ಜನರ ಕೈಯಿಂದ ಬಂದಿದೆ. ಸೊ ನಾನು ಭರವಸೆ ಕೊಟ್ಟಿದ್ದೇನೆ, ಖಂಡಿತವಾಗ್ಲೂ ನಾನು ಆ ರೀತಿ ಮಾಡೋದಿಲ್ಲ. ನಾನು ಗೆದ್ದು ಬಂದ ನಂತರ ಮತ್ತೆ ಈಗ ಯಾವ ರೀತಿ ಪ್ರಚಾರ ಮಾಡಿದ್ದೀನೋ ಅದೇ ರೀತಿ ನಿಮ್ಮೊಟ್ಟಿಗೆ ನಾನು ಬರ್ತೇನೆ, ನಿಮ್ಮ ಅವಶ್ಯಕತೆಗೆ ನನಗೆ ಕಾಲ್ ಮಾಡಿ ಸದಾ ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳುವಂಥ ಮಾತುಗಳನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಹಾಗಾಗಿ ಕರೆಕ್ಟಾಗಿ ನಮ್ಮ ಜನರಿಗೆ ಗೊತ್ತಾಗಿದೆ, ಈ ಇದ್ದಂತಹ MLA ಯಾವುದೇ ರೀತಿಯಂತಹ ಸಹಕಾರನ ಜನರಿಗೋಸ್ಕರ ಇರಲಿಲ್ಲ. ಹಾಗಾಗಿ ಒಳ್ಳೆಯ ಅಭ್ಯರ್ಥಿಯನ್ನು ಅವ್ರು ಆಯ್ಕೆ ಮಾಡ್ತಾರೆ. ತಮ್ಮಲ್ಲಿ ಹೆಚ್ಚು ಸಮಯ ಎಲ್ಲ ಖಂಡಿತವಾಗಿ ಗೊತ್ತಿದೆ. ಹಾಗಾಗಿ ಪ್ರಮುಖವಾಗಿ ಎಲ್ಲರೂ ಬಯಸುವುದು ಆ ಕಾಸರಗೋಡು ಅಥವಾ ಕೇರಳದಿಂದ ವಿದ್ಯಾಭ್ಯಾಸ, ಅಂದರೆ ಶಿಕ್ಷಣ ಮತ್ತು ವೈದ್ಯಕೀಯ, ಈ 2 ವಿಷಯಗಳು ಕಾಸರಗೋಡು. ಯಾಕಂದರೆ ಏನೇ ಸಮಸ್ಯೆ ಆದರೂ ಮಂಗಳೂರಿಗೆ ಬರಬೇಕು ಅಥವಾ ಬೇರೆ ಎಲ್ಲ ಹೋಗಬೇಕು ಅಂತ ಪರಿಸ್ಥಿತಿ. ಏನು ಹೈಟೆಕ್ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥ ಯೋಜನೆಗಳು ಆ ರೀತಿ ಏನಾದರೂ ಇದೆ? ಅದೇ ನಮಗೆ ಕಾಸರಗೋಡಿನಲ್ಲಿ ಈಗಾಗಲೇ MP ಎಲೆಕ್ಷನ್ಸಲ್ಲೂ ಕೂಡ ನಾನು ಏಮ್ಸ್ ಅನ್ನು ತರ್ತೇನೆ ಅಂತ ಹೇಳುವಂಥ ಭರವಸೆನ ಕೊಟ್ಟಿದ್ದೆ. ಬಟ್ ನಾನು MP ಆಗಲಿಲ್ಲ. ಖಂಡಿತವಾಗ್ಲೂ ಈ ಸಲ ನಾನು MLA ಆಗಿ ಬಂದರೆ ಫಸ್ಟಿಗೆ ನಾನು ನರೇಂದ್ರ ಮೋದಿಜಿಯವರಿಗೆ ಏಮ್ಸ್ ಬೇಕು ಅಂತ ಹೇಳುವಂಥ ರಿಕ್ವೆಸ್ಟನ್ನು ನಾನು ಅವರಿಗೆ ಕಳಿಸ್ಕೊಡ್ತೇನೆ. ಸರಿ ಅಶ್ವಿನಿ ಅವರೇ, ನಾನು ಆರಂಭದಲ್ಲೇ ಹೇಳಿದೆ ನಿಮ್ಮ ಹೆಸರು ಅಶ್ವಿನಿ MLA ಅಂತ ಇದೆ,
ಅದಕ್ಕೊಂದು ಎ ಸೇರುವಂತಾಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ತಮಗೆ ಅನಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಂಚಿಕೆಯನ್ನು ವಿರಮಿಸಿದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.